ಶುಕ್ಲ ಸಂವತ್ಸರದ ಮಾಘ ಶುದ್ಧ ಚತುರ್ದಶಿಯಂದು ಶ್ರೀ ಶ್ರೀ ಕೃಷ್ಣರಾಯರ ಪಟ್ಟಾಭಿಷೇಕ ಮಂಗಳ ಮಹೋತ್ಸವ ನಡೆಯಲಿದೆ. ವಿಜಯನಗರವನ್ನು ಕುಬೇರನ ಅಲಕಾವತಿಯಂತೆ ಗೊಳಿಸಬೇಕು. ಎಲ್ಲ ಮನೆಗಳ ಮುಂದೆ ಹಸಿರು ವಾಣಿ ಚಪ್ಪರ ಹಾಕಿಸಬೇಕು. ನವಿಲಿನಂತೆ ನಲಿದಾಡುವ ನಾನಾ ಬಣ್ಣದ ರಂಗೋಲೆಗಳನ್ನು ಬಿಡಿಸಿರಬೇಕು. ಕನ್ನಡ ನಾಡಿನ ಪ್ರಜೆಗಳ ಬಹುದಿನದ ಮಹತ್ವಾಕಾಂಕ್ಷೆಗೆ ಇಂದು ನೆಲೆ ಸಿಕ್ಕಂತಾಯಿತು. ಲಕ್ಷೋಪಲಕ್ಷ ಪ್ರಜೆಗಳ ಮನೋರಾಜ್ಯ ವಿಸ್ತಾರಗೊಂಡಿತು. ಭಯ ಆತಂಕಗಳ ಸ್ಥಾನದಲ್ಲಿ ಸುಖ ನೆಮ್ಮದಿಗಳು ತುಂಬಿಕೊಂಡವು. ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಮೊದಲ ಸಂಪುಟ ತೆರೆದುಕೊಳ್ಳುತ್ತಿದೆ. ಇದು ಕೃಷ್ಣದೇವರಾಯರ ಪಟ್ಟಾಭಿಷೇಕದ ಮಹೋತ್ಸವ ಅಷ್ಟೇ ಅಲ್ಲ, ವೀರ ಕನ್ನಡಿಗರ ಭಾವ ಸಾಮ್ರಾಜ್ಯದ ವಿಜಯ ಪತಾಕೆ. ಅದೋ ನೋಡಿ, ಕೋಟಿ ಕೋಟಿ ಕನ್ನಡಿಗರ ಒಕ್ಕೊರಳಿನ ಕರೆ. ಶಾಂತಿ ಶಾಂತಿ ಶಾಂತಿ. ಪ್ರಬಲ ರಾಜಾದಿ ರಾಜ ವೀರ ಪ್ರತಾಪ ರಾಜ ಪರಮೇಶ್ವರ ನಿಮ್ಮೆಲ್ಲರ ಮಹತ್ವಾಕಾಂಕ್ಷೆಯಂತೆ ನಾವಿಂದು ಪಟ್ಟವೇರಿದ್ದೇವೆ. ಮನಸ್ಸಿನ ತುಂಬಾ ಕನಸುಗಳನ್ನೇ ತುಂಬಿಕೊಂಡಿದ್ದೇವೆ. ಕೃಷಿ ಮತ್ತು ವ್ಯಾಪಾರ ದೇಶದ ಅಭಿವೃದ್ಧಿಯ ಎರಡು ಕಣ್ಣುಗಳು. ವಿಶ್ವ ಮಾರುಕಟ್ಟೆಯಲ್ಲಿ ನಮ್ಮ ಜೀಸಾಲ್ ಅಕ್ಕಿ ಕಂಪು ಬೀರಬೇಕು. ಏಲಕ್ಕಿ ಮೆಣಸು ಹಣದ ರಾಶಿಯಾಗಬೇಕು. ಸಮುದ್ರ ಸೇರುವ ತೊರೆ ನದಿಗಳ ನೀರು ಕಾಲುವೆಗಳ ಮೂಲಕ ಕೃಷಿಗೆ ಒದಗಬೇಕು. ಹೆದ್ದಾರಿಗಳ ಇಕ್ಕೆಲಗಳಲ್ಲಿ ಸಾಲು ಮರಗಳು ನೆರಳು ನೀಡಬೇಕು. ದೇವಾಲಯ, ಕೆರೆ, ಗೋಕಟ್ಟೆಗಳ ನಿರ್ಮಾಣ ನಡೆಯುತ್ತಿರಬೇಕು. ನಾವು ಹಿಂದೂ ಸಾಮ್ರಾಜ್ಯ ರಕ್ಷಣೆಗೆ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಂಕಣ ಬದ್ಧರಾಗುತ್ತೇವೆ. ಈ ಸಾಮ್ರಾಜ್ಯವನ್ನು ಸಂಗಮ ವಂಶದ ದೊರೆಗಳು, ಸಾಳುವ ವಂಶದ ದೊರೆಗಳು ಆಡಿ ಸತ್ಸಂಪ್ರದಾಯಕ್ಕೆ ಆದ್ಯತೆ ನೀಡಿದ್ದಾರೆ. ನಾವು ತುಳುವ ವಂಶದ ಮೂರನೆಯ ದೊರೆಗಳಾಗಿ ಪಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಪಿತಾಮಹ ಈಶ್ವರ ನಾಯಕರು, ತಂದೆ ನರಸನಾಯಕರು ಈ ಸಾಮ್ರಾಜ್ಯಕ್ಕೆ ಸೈನಿಕರಾಗಿ, ದಂಡನಾಯಕರಾಗಿ, ಆಡಳಿತಗಾರರಾಗಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಪಂಪಾ ವಿರೂಪಾಕ್ಷನ ಅಂಕಿತದಲ್ಲಿ ನಾವು ಆಡಳಿತ ನಡೆಸುತ್ತಿದ್ದೇವೆ. ಜಯ ಜಯ ವಿರೂಪಾಕ್ಷ. ರಾಣಿಯರಿಗೆ ಯಾವಾಗ ವಿಶ್ರಾಂತಿ? ರಾಜಕುಮಾರನಿಗೆ ಜನ್ಮ ನೀಡಲು ಗರ್ಭವತಿಯಾದಾಗ ರಾಣಿಯರಿಗೆ ಪಾನತಿದ್ದವೇ ವಿಶ್ರಾಂತಿ. ನಾನು ಗರ್ಭವತಿ ಎಂದು ನಿಮಗೆ ಹೇಗೆ ತಿಳಿಯಿತು? ನಿಮ್ಮ ಬದಲಾದ ನನಗೆ ಕುಳಿ ಹಣ್ಣುಗಳ ಕಣ್ಣತನ, ರಕ್ತ ದೂಗುಳ್ಳಾಡುವ ಕಣ್ಣುಗಳು, ಆಯಾಸದಿಂದ ಹೊರಸೂಸುವ ಸುಯಿಲು. ನಾನು ಈ ಗರ್ಭವನ್ನು ಕೋಪಿಯಾಗಿರಿಸಿಕೊಂಡಿದ್ದೆ. ಕಾರಣ? ತಾವು ಕಳಿಂಗ ದಂಡಯಾತ್ರೆ
ಸುದ್ದಿ ತಿಳಿದು ಆಹಾ, ನಿಮಗೆ ಬೇಡವೆನಿಸಿದರೆ ಯುದ್ಧವೇ ಬೇಡ. ಹಾಗಲ್ಲ ಹಾಗಲ್ಲ, ಉಮ್ಮತ್ತೂರಿನ ವಿಜಯದ ಜೊತೆಗೆ ನನ್ನನ್ನು ಗೆದ್ದಿರಿ. ನಮ್ಮ ಕೃಷ್ಣನನ್ನು ಅವರೊಡನೆ ಶಾಂತಳಾಗು ಮಗಳೇ, ಶಾಂತಳಾಗು. ಕರ್ನಾಟಕಾಂಧ್ರ ಸಾರ್ವಭೌಮರಿಗೆ ಪ್ರಣಾಮಗಳು. ಈ ದೇಶದ ಪ್ರಜೆಗಳ ಹಿತಕ್ಕಾಗಿ ನಾವು ಅಧೀನ ರಾಜರಾಗಲು ಒಪ್ಪಿದ್ದೇವೆ. ತಾವು ಕ್ಷಮಾದಾನ ಮಾಡಬೇಕು. ಸಮ್ಮತಿಸಿದ್ದೇವೆ, ಸಾಮಂತರಾಗಿರಿ. ಹಾಗೆಯೇ ನಮ್ಮದೊಂದು ನಿಬಂಧನೆ. ನಿಮ್ಮ ಮಗಳ ಬಗ್ಗೆ ಪ್ರೀತಿ ಇದೆ, ಗೌರವವಿದೆ. ನಿಮ್ಮ ಮಗಳ ಕೃಷ್ಣ ಭಕ್ತಿಗೆ ನಾವು ಅಡ್ಡಿ ಬರುವುದಿಲ್ಲ. ಅವರು ಸ್ವತಂತ್ರವಾಗಿರಬಹುದು. ಅಯ್ಯೋ ದೇವರೇ, ಸ್ಥಳ ಬದಲಾವಣೆಯಿಂದ ನಮ್ಮ ಮಗಳಿಗೆ ಒಳ್ಳೆಯದಾಗಬಹುದು. ಮಗಳೇ ಜಗನ್ಮೋಹಿನಿ, ಪ್ರಯಾಣಕ್ಕೆ ಸಿದ್ಧರಾಗು. ನಾವು ನಮ್ಮ ದೇವರನ್ನು ಬಿಟ್ಟಿರಲಾರೆವು. ಕೃಷ್ಣ, ಜಗನ್ನಾಥ, ಸ್ವಾಮಿ ಕೃಷ್ಣ. ಮಾಡೋಣ. ಹುಜೂರ್, ಈಗ ನಡುರಾತ್ರಿ. ಸುವಾಸುವ ಯಾವ ಸಾಹಸ ಬೇಕಾದ್ರೂ ಮಾಡೋಣ. ಏ ಖಾಮೋಶ್, ಹಮಾರಾ ಹುಕುಂ ಸುನ್ನಾ ಹೈ. ನಾವೀಗ ನದಿ ದಾಟಿ ಆಚೆ ಮಲಗಿರುವ ಕಾಫಿರನ್ನ ಕೊಲ್ಲಬೇಕು. ರಣಕಹಳೆ ಮೊಳಗಿಸು. ಬಹುಬೇಗ ಕೃಷ್ಣದೇವರಾಯ ನಾನು ಕಾಯಸ್ ಯುರೋಪಿನಿಂದ ಬಂದಿದ್ದೆ. ನಾನು ಪ್ರವಾಸಿ. ನಾನು ನೋಡಿದ ಯಾವ ದೇಶದಲ್ಲಿಯೂ ಇಂತಹ ವೈಭವದ ಉತ್ಸವ ನಡೆದಿಲ್ಲ. ನನ್ನ ಕಣ್ಣಿನ ತುಂಬ ನವರಾತ್ರಿಯ ಆನಂದ ತುಂಬಿಕೊಂಡಿದೆ.